ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ರಾಷ್ಟ್ರೀಯ ಸೇವಾ ಯೋಜನೆ ಬೆಂಗಳೂರು ವತಿಯಿಂದ ದೇರಳಕಟ್ಟೆ ನಿಟ್ಟೆ ಪರಿಗಣಿತ ವಿವಿಯಲ್ಲಿ 7 ದಿನಗಳ ಕಾಲ ನಡೆದ ರಾಷ್ಟ್ರೀಯ ಏಕತಾ ಶಿಬಿರ 2020 ಶಿಬಿರದ ಸಮಾರೋಪ ಸಮಾರಂಭ ಬನ್ನೇರು ಕ್ಯಾಂಪಸ್ನಲ್ಲಿ ಸೋಮವಾರ ನಡೆಯಿತು. ಸಮಾರೋಪ ಸಮಾರಂಭಕ್ಕೆ ಮಂಗಳೂರು ಪೊಲೀಸ್ ಕಮಿಷನರ್ ಡಾ ಹರ್ಷ ಪಿಎಸ್ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಸಂಪದ್ಭರಿತ ರಾಷ್ಟ್ರದಲ್ಲಿ ಯುವಜನ ಶಕ್ತಿಯಾಗಿದ್ದಾರೆ. ಮಾನವೀಯತೆಯನ್ನು ಮೈಗೂಡಿಸಿಕೊಳ್ಳುವುದರ ಜೊತೆಗೆ ಡಿಜಿಟಲೀಕರಣವಾಗುತ್ತಿರುವ ಭಾರತದ ಯಶಸ್ಸಿಗೆ ರಾಷ್ಟ್ರೀಯ ಸೇವಾ ಯೋಜನೆ ಹಮ್ಮಿಕೊಂಡಿರುವ ಶಿಬಿರ ಸಹಕಾರಿ ಎಂದು ಅಭಿಪ್ರಾಯಪಟ್ಟರು. 2.5 ಲಕ್ಷದಷ್ಟು ಕಿಲೋಮೀಟರ್ ಅನ್ನು ಬೈಕಿನಲ್ಲೇ ಚಲಿಸಿ ಅರ್ಧದಷ್ಟು ದೇಶವನ್ನು ಸುತ್ತಿದ್ದೇನೆ. ಈ ಮೂಲಕ ದೇಶದ ಬಹುತೇಕ ವಿಚಾರಗಳನ್ನು ಅರಿತುಕೊಂಡಿರುವೆನು. ದೇಶದ ಕುರಿತು ಜ್ಞಾನ ಸಂಪಾದನೆಗೆ ಪ್ರಯಾಣಿಸುವ ಅಭ್ಯಾಸ ಮತ್ತು ದೇಶದಾದ್ಯಂತ ಎಲ್ಲರೂ ಒಟ್ಟು ಸೇರುವ ಶಿಬಿರಗಳಲ್ಲಿ ಪಾಲ್ಗೊಳ್ಳಬೇಕಿದೆ. ರಾಷ್ಟ್ರೀಯತೆ ಪ್ರತಿಪಾದಿಸುವ ಶಿಕ್ಷಣ, ಸಮಾನತೆ ಎಂತಹ ಸಂದರ್ಭವನ್ನು ಎದುರಿಸುವ ಧೈರ್ಯ ಎಲ್ಲರ ಒಗ್ಗೂಡುವಿಕೆ ಹಾಗೂ ಶಿಬಿರಗಳಿಂದ ಸಾಧ್ಯ ಎಂದು ಹೇಳಿದರು. Rich in talent, we have highest quality leadership. If at all we have a vision or if we have to look at what we require a true spirit of nationalism. A nationalism that transcends religions, that transcends regions, color, creed or any other thing. Also a nationalism which clearly cuts across these petty politics, cuts across petty divisive forces which try to fragment the society, which try to create divisions amongst the citizens of this great country. If you look at it, India has been a leader, India has shown the path of knowledge to the world and we continue to do so. ಕಾರ್ಯಕ್ರಮದಲ್ಲಿ ನಿಟ್ಟೆ ವಿವಿ ಉಪಕುಲಪತಿ ಡಾ ಶಾಂತರಾಮ ಶೆಟ್ಟಿ ಮಾತನಾಡಿ, ಶಿಬಿರದ ಮೂಲಕ ನಾಯಕತ್ವದ ಗುಣಗಳನ್ನು ವಿದ್ಯಾರ್ಥಿಗಳು ಬೆಳೆಸಬೇಕಿದೆ. ನಿತ್ಯ ಜೀವನದಲ್ಲಿ ನಾಯಕತ್ವದ ಗುಣಗಳನ್ನು ಪ್ರದರ್ಶಿಸಿ ತೋರಿಸುವ ಮುಖೇನ ಸಮಾಜದ ಏಳಿಗೆಗೆ ಶ್ರಮಿಸುವುದರಿಂದ ಜೀವನದ ಯಶಸ್ಸು ಸಾಧ್ಯ ಎಂದು ಹೇಳಿದರು. What we need in India today is leadership to lead this country to greater heights. What we have been taught for the last 7 days by all the teachers is to inculcate that idea of leadership in each one of you, so that you will tell the people at large. Remember, each one of you are the lucky few in this country who have gone into different colleges. Remember, only 20% of our population in our country get into universities, and you are one of them. And it is up to you to teach the uneducated. It is up to you to teach what is right and what is wrong in our country, and not what is wrong to the people at large. ನಿಟ್ಟೆ ವಿವಿ ಕುಲಪತಿ ಡಾ ಸತೀಶ್ ಕುಮಾರ್ ಭಂಡಾರಿ, ಕುಲಸಚಿವ ಡಾ ಎಂಎಸ್ ಮುಡಿತಾಯ, ನಿಟ್ಟೆ ವಿವಿ ಎನ್ಎಸ್ಎಸ್ ಸಂಯೋಜನಾಧಿಕಾರಿ ಡಾ ಸುಮಲತಾ ಆರ್ ಶೆಟ್ಟಿ ಉಪಸ್ಥಿತರಿದ್ದರು. ಆರಿಫ್ ಕಲ್ಗಟ, ವಿ4 ನ್ಯೂಸ್ 24/7 ದೇರಳಕಟ್ಟೆ.